ಅಂತ ಅವರೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅವಾಗಲೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಆರ್ ನಗರಲ್ಲಿ. ಸೊ ನಾನು ಅದೇ ರೋಡಲ್ಲಿ ಹೋಗ್ತಾಯಿದ್ದೆ, ಅಣ್ಣನೂ ಅದೇ ರೋಡಿಗೆ ಬರ್ತಾಯಿದ್ರು. ಸೊ ಅಲ್ಲೊಂದು ಜಾಮ್ ಆಗಿತ್ತಲ್ಲಿ. ನಾನು ಯಾಕೆ ಅಣ್ಣನ ಗಾಡಿ ಇದೆಯಲ್ಲ ಅಲ್ಲಿ ಅಂತ ಹೋಗ್ಬಿಟ್ಟು ಮಾತಾಡಿಸಿದಾಗ, ಸರ್ ಪರ್ಸ್ನಲಿ ದರ್ಶನ್ ಸರ್ ನನ್ನ ತುಂಬ ಫೇವ್ರೇಟು ಸರ್. ಏನಕ್ಕೆ ಅಂದರೆ ನಾನು ಅವ್ರನ್ನ ಒಬ್ಬ ಆ್ಯಕ್ಟ್ರ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗಾಗಿ ನಾನು ತುಂಬ ಇಷ್ಟಪಡ್ತೀನಿ. ಜೊತೆಗೆ ನಾನು ಫಸ್ಟ್ ಸಿನಿಮಾ ನನಗೆ ಅನ್ನ ಕೊಟ್ಟಂಥ ಪ್ರೊಡಕ್ಷನ್ ಅವ್ರ ಪ್ರೊಡಕ್ಷನ್ನು, ಮದುವೆ ಮಮತೆಯ ಕರೆಯೋಲೆ ಅಂತ ನಾನೊಂದು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ. ಆ ಸಿನಿಮಾದಲ್ಲಿ ಅವರು ಪ್ರೊಡ್ಯೂಸರು, ಒಂದು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಮಾಡ್ತೀನಿ ಅದರಲ್ಲಿ. ಅಲ್ಲಿಂದ ನಮ್ಮ ದರ್ಶನ್ ಸರ್ರ ಒಂದು ಇಂಡಸ್ಟ್ರಿ ಒಡನಾಟ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಬಿಫೋರು ಆ್ಯಸ್ ಎ ಫ್ಯಾನ್ ಆಗಿ ಸುಮಾರು ಸಲ ಹೋಗಿದ್ದೀನಿ, ಅವ್ರ ಆಡಿಯೋ ಫಂಕ್ಷನ್ಸ್ಗೆ ಹೋಗಿದ್ದೀನಿ. ತುಮಕೂರ್ಗೆ ಅವ್ರು ಬಂದಾಗ ನಾನು ಸುಮಾರು ಸಲ ಮೀಟ್ ಮಾಡಿದ್ದೀನಿ. ಬಟ್ ಆಫ್ಟರ್ ಮದುವೆ ಮಮತೆ ಕರೆಯೋಲೆ ಈಸ್ ಲೈಕ್ ಮೈ ಬಿಗ್ ಬ್ರದರ್ ಅಂತ ಹೇಳ್ಬೋದು. ಪ್ರತಿ ಸಲ ನಾನು ಯಾವುದೇ ಪ್ರಾಜೆಕ್ಟಿಗೆ ಏನೇ ಸಹಾಯ ಕೇಳಕ್ಕೆ ಹೋದಾಗೂ ನಮ್ಗೆ ಸಹಾಯ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮೀರಿದ್ದು ಯಾವಾಗ ಹೋದ್ರೂ ಪ್ರೀತಿಯಿಂದ ಊಟ ಹಾಕ್ಸಿ, ಮಾತಾಡಿಸಿ, ಯೋಗಕ್ಷೇಮ ವಿಚಾರಿಸಿ ಕಳಿಸ್ತಾರೆ. ಅವ್ರ ಬಗ್ಗೆ ಅದು ಹತ್ರದಿಂದ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅಂದರೆ ದೂರದ್ದು ಇರೋರಿಗೆ ಏನೇನೋ ಅನಿಸ್ಬೋದು, ಬಟ್ ನಾವು ಹತ್ರದಿಂದ ಇದ್ದೀವಲ್ಲ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಏನಂದರೆ ಲೈಕ್ ನಮ್ಮ ದರ್ಶನ್ ಸರ್ ದೊಡ್ಡ ಸಿನಿಮಾಗಳು ಇನ್ನೂ ಮಾಡಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಈ ಚಿಕ್ಕ ಪುಟ್ಟದ್ದು ಏನೇ ಕಾಂಪ್ಲಿಕೇಶನ್ಸ್ ಇದ್ದರೂ ಬೇಗ ಹೋಗಲಿ. ಆ ದೇವರಲ್ಲಿ ಬೇಡ್ಕೊಳ್ಳೋದು ಏನಂದರೆ ಮುಂಚಿನ ಥರ ನಮ್ಮ ದರ್ಶನ್ ಸರ್ ರಾರಾಜಿಸ್ಲಿ ಅಂತಲೇ ಕೇಳ್ತೀನಿ. ಸೊ ಇವತ್ತಿಗೂ ರಾರಾಜಿಸ್ತಿದ್ದಾರೆ. ಆದರೂ ಮೊನ್ನೆ ಒಂದಷ್ಟು ಮೀಡಿಯಾ ಇನ್ಸಿಡೆಂಟ್ಸ್ಗಳು ಅದೇನೇನೋ ಆಗಿದೆ. ಯಾವತ್ತಿದ್ರೂ ನಾವೆಲ್ಲ ಒಂಥರ ಅಣ್ತಮ್ಮದಿರಿದ್ದಂಗೆ. ಆದಷ್ಟು ಬೇಗ ನಮ್ಮ ಮೀಡಿಯಾದವರು ಅವರ ಏನೇ ಅಸಮಾಧಾನ ಇದ್ದರೂ ಮರೆತು ನಮ್ಮ ದರ್ಶನ್ ಸರ್ ಜೊತೆ ಮುಂಚೆ ಹೆಂಗಿದ್ರು ಅಷ್ಟೇ ಅನ್ಯೋನ್ಯದಿಂದ ಇರಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಯಾವತ್ತಿದ್ರೂ ಅಣ್ಣಂಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನಮ್ಮ ಇಂಡಸ್ಟ್ರಿದೇನೇ ಇರ್ಬೋದು, ಅವರೊಬ್ಬರು ನಮ್ಮ ಅಣ್ಣ. ನಮ್ಮ ಮನೆಯಲ್ಲಿ ಒಬ್ಬರು ದೊಡ್ಡಣ್ಣ ಹೇಗಿರ್ತಾರೋ ಅವರು ನಮ್ಗೆ ಆ ಥರ ಅಣ್ಣ. ತುಂಬ ದಿನ ಆಯ್ತು ನಾನು ಮೀಟ್ ಮಾಡಿ, ಮತ್ತೆ ಹೋಗಿ ಆದಷ್ಟು ಬೇಗ ಮೀಟ್ ಮಾಡಬೇಕು. ಸಿನಿಮಾ ವಿಚಾರಕ್ಕಲ್ಲ, ಪರ್ಸ್ನಲಿ ಆ್ಯಸ್ ಎ ಅಣ್ಣ ಆಗಿ ಹೋಗಿ ನಾನು ಮಾತಾಡ್ಸ್ಕೊಂಬರ್ಬೇಕು. ಕ್ರಾಂತಿ ಬರ್ತಿದೆ, ಅಫ್ಕೋರ್ಸ್ ಹೌದು. ಸಾಂಗ್ ಶೂಟ್ಗೆ ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಮೊನ್ನೆ ಒಂದು ರೀಸೆಂಟಾಗಿ ಒಂದ್ಸಲಿ ಸಿಕ್ಕಿದ್ರು. ಅವ್ರ ಮನೆಯಿಂದ ಆನ್ ದ ವೇ ಹೋಗ್ಬೇಕಾರೆ ಮಾತಾಡ್ಸಿದ್ರು. ನಾನು ಮಧ್ಯದಲ್ಲಿ ಸಿಕ್ಕಿದಾಗ ಏನು ಸಿನಿಮಾ ಬಗ್ಗೆ ಮಾತಾಡಲಿಲ್ಲ, ಬಟ್ ಏನು ಚೆನ್ನಾಗಿ ಇಲ್ಲಿ ಅಂದರು. ಇಲ್ಲೇ ಬಂದಿದ್ದೆ ಅಣ್ಣ ಅಂತ ಹೇಳಿದೆ. ಸರಿ ನಾನು ಅಪಾರ್ಟ್ಮೆಂಟ್ಗೆ ಹೋಗ್ತಾಯಿದ್ದೀನಿ, ಫ್ಲ್ಯಾಟ್ಗೆ ಹೋಗ್ತಾಯಿದ್ದೀನಿ ಅಂತ. ಅವ್ರೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅವಾಗಲೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಆರ್ ನಗರಲ್ಲಿ. ಸೊ ನಾನು ಅದೇ ರೋಡಲ್ಲಿ ಹೋಗ್ತಾಯಿದ್ದೆ, ಅಣ್ಣನೂ ಅದೇ ರೋಡಿಗೆ ಬರ್ತಾಯಿದ್ರು. ಸೊ ಅಲ್ಲೊಂದು ಜಾಮ್ ಆಗಿತ್ತಲ್ಲಿ. ನಾನು ಯಾಕೆ ಅಣ್ಣನ ಗಾಡಿ ಇದೆಯಲ್ಲ ಅಲ್ಲಿ ಅಂತ ಹೋಗ್ಬಿಟ್ಟು ಮಾತಾಡಿಸಿದಾಗ, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ಹೋಗ್ತೀನಿ ಅಂತ ಹೇಳಿದ್ರು. ಇವಾಗ ಸಾಂಗ್ ಶೂಟ್ಗೆ ಹೋಗಿದ್ದಾರೆ. ಐ ಥಿಂಕ್ ಅದೊಂಥರ ವೈಬ್ರೇಷನ್ ಸರ್. ಅದು ನೀವು ದರ್ಶನ್ ಸರ್ ಅಂದ ತಕ್ಷಣವೇ ಅದೊಂದು ಜೆನ್ಯೂನ್ ವೈಬ್ರೇಷನ್ನು. ಇವಾಗಲೂ ನನಗೊಂಥರ ಅವ್ರ ಹೆಸರು ಕೇಳಿದ ತಕ್ಷಣ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಿ ನಾನು ಅವ್ರ ಜೊತೆ. ಕೂತ್ಕೊಂಡು ಮಾತಾಡಬೇಕು ಅನ್ಸುತ್ತೆ ಅವ್ರ ಜೊತೆ. ಅಂದರೆ ಆ ಒಂದು ಕಂಫರ್ಟ್ ಝೋನ್ ಇದೆ ನಿಮಗೆ. ದರ್ಶನ್ ಸರ್ ಜೊತೆ ಇದ್ದರೆ ನಿಮಗೆ ಭಯ ಅನ್ನೋದೇ ಇರಲ್ಲ. ನಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಎಸ್, ವೈಟಿಂಗ್ ಫಾರ್ ಕ್ರಾಂತಿ. ಆಲ್ ದ ಬೆಸ್ಟ್ ದರ್ಶನ್ ಸರ್. ವಿ ಆರ್ ದೇರ್ ವಿತ್ ಯು. ನಿಮ್ಮ ಜೊತೆ ನಾವಿದ್ದೀವಿ. ಆ್ಯಸ್ ಎ ಫ್ಯಾನ್ಸ್ ನಾವಿದ್ದೀವಿ. ನಾನು ಕೂಡ ನಿಮ್ಮ ಫ್ಯಾನು ಸರ್. ಅಂದರೆ ಇಂಡಸ್ಟ್ರಿ ಅದೆಲ್ಲ ಬಿಟ್ಟು ಚಿಕ್ಕ ವಯಸ್ಸಿಂದಲೂ ನಾವು ನಿಮ್ಮ ಫ್ಯಾನು, ಇವತ್ತಿಗೂ ಫ್ಯಾನು, ಮುಂದೆ ಕೂಡ ನಿಮಗೆ ಫ್ಯಾನ್ ಆಗಿರ್ತೀವಿ.